ಗುಡ್ ಮಾರ್ನಿಂಗ್. ವಿಷಯ ಗೊತ್ತಾದ್ಕೊಂಡ ಕೋಡೆ ಮೂಲು ಫ್ರೆಂಡ್ ಅರುಣನ ಫ್ರೆಂಡ್ ಇಲ್ಲಡ ಬಂದಿದ್ದೆ. ಸೊ ಬಿದಣ್ಣೆ ಇಂತ ಅರುಣನ ಕೆಲವು ಒಂದು ಕಾತೊಂದಿಲ್ಲ ఆయన రెడీ అయ్యి ఇన్ని కనక్పుర పోందులు చాపర పోదు ಫ್ರೆಶ್ ಅಪ್ ಆಯ್ನ ಇನ್ನ ಕಣ್ಣೊಂಚೂರು ಇನ್ಫೆಕ್ಷನ್ ಆಗ್ತದೆ ಅದೊಂದು ಗೊತ್ತೈತಿ. ಸೊ ಹಾಸ್ಪಿಟಲ್ ಇದನ್ನ ಮೆಡಿಕಲ್ ಬೋರ್ಡು ವ್ಯವಸ್ಥೆ ಒಂದು ಕೊಡುತ್ತೆ. ಬಾರೋ 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 ಇಲ್ಲಿ ನೋಡು ಕ್ಯಾಮರಾ ನೋಡು. ಎಸ್ ಮೇರು ಅರುಣ್ ನನ್ನ ಫ್ರೆಂಡ್, ಬೇರೆ ರೂಮ್ಮೇಟ್. ಸರಿ ಮುಗಿದು ಬಿದ್ದಾಡೆ. ಓಕೆ ಬೈ ಅಣ್ಣ. ಓಕೆ. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಬಿದ್ದಾಡಿ ಮುಲ್ಪಡ್ದು ಮೈಸೂರು ಹೊಡೆದು ಶಾಪಾರ್ ಹೊಡೆದಂತೆ ಫಸ್ಟ್ ಪೂರ ಬಂದ ಕೊರಿಯ ಪೂರ ವಿಡಿಯೋ ಅಂತ ನಾನು ಎಂಟ್ರಿ ವಿಡಿಯೋ ಈ ಗಾಡಿ ಡಬಲ್ ನೋಡು ವಾಚ್ ಮ್ಯಾನ್ ಕುಲ್ಲೇರು ಮಾರ ಮಗದ ಫೋಟೋ ಬರ್ತದಲ್ಲ ಗೊತ್ತಾಗ ಬರ್ಲಿ ವಿಡಿಯೋ ಅದು ಗೋಡೆ ತೂತಿರತ್ತೆ. ನಾನು ಅದೇ ₹100 ಬಲಿಪುಣ, ₹100 ಬಲಿಪುಂಡು, ₹100 ಅದಕ್ಕೂ ಸೈದ ಮಾರ ಹೈವೇಡ್ ಮಾರ ಫ್ರೀವೇ ₹100 ಇಂಚೆ ಬರ್ತಾರೆ ರೋಡ್ ಬೋರ್ಡ್ ఆయన ಬೋರ್ಡ್ ಬಿರಬಹುದು. ನಾನು ಅದೇ ಅರುಣ ವಾವ್ ಅರುಣ ನಮ್ಮ ನೆಕ್ಸ್ಟ್ ವೀಕ್ ದೀಪ್ ಉಂಟಾ ಇದಕ್ಕೆ ಲಾಂಗ್ ಹಾಲಿಡೇಸ್ ಅದು ಹೆಜ್ಜೆ ಉಂಟು ಇಡ್ಲಿ ವಡ ಪೊಟೆಟೊ ಆಯಿಲ್ ಐತಿ ಮಸಾಲ ದೋಸೆ ಪೊಟೆಟೊ ಸಾಂಬಾರ್ ಪೊಟೆಟೊ ಎಷ್ಟುಂಟು ಅದೇ ಚಪ್ಪ ಉಪ್ಪಿದ್ಯಾ ಎಷ್ಟು ಉಪ್ಪಿದ್ದಿ ದೋಸೆ ಉಪ್ಪು ಬಾಳೆ ಕೊಂಚ ಬಾಳೆ ದಿಲ್ ಕಟ್ಟಗ ಮೇರ್ ಗಾಡಿ ಕಟ್ಟ ಬೇರೆ ಗಾಡಿ ಮೆಕ್ಯಾನಿಕಲ್ ಇಂಟೀರಿಯರ್ ಹೆಸರು ಲಕ್ಷ್ಮೀ. ಇಲ್ಲ ವೈನಿ ಕಂಪೌಂಡ್ ನಾಡೋದಿಲ್ಲರಿಗೆ ಕಂಪೌಂಡ್ ತಿಕ್ಕೊಂಡಿಜ್ಜಿ ಒಂಜಿ ವರ್ಕರ್ ತಿಕ್ಕೇರಂದದೆ ಬಡಿ ಮಂಡಗೆ ಕುಡಿಂಜಿ ಬಡಿ ಅವನು ನನ್ನ ಕಸಿನ್ ಇಲ್ಲ ಬಾದ ಅಡಿಗೆ ಮಾಡ್ಕೊಳ್ಬೋದು ಅವನು ತಿಂದಿಲ್ಲ. ಓ ಎಸ್. ಇನ್ನು ಎಲ್ಲಿಗೆ ಪಯಣ? ಇನ್ನು ಸೀದಾ ಕನಕಪುರ. ನಾನು ಎದುರ್ತಿದ್ದೆ ಅರಣ ನನ್ನ ಕಸಿನ್ ಇಲ್ಲಾಡು ದಾದ ಒಬ್ಬಟ್ಟು ಕೊರಿಯರು ಒಬ್ಬಟ್ಟು ತಿನ್ನದು ಬಿದ್ದಾಡ್ಯ ಪಾಯಸ ಎಲ್ಲ ಕೊರಿಯರು. ಬಂದತ್ಯ ಹೊಯ್ದ ಇಪ್ಪಡು ಹೊಯ್ದ ಸಣ್ಣ ಹೊಯ್ದ ಎಸ್. ನಮ್ಮ ಮೈಸೂರು ಬಿಡ್ತಾ ನನ್ನ ಜಾಸ್ತಿ ಸ್ಟಾಪ್ ಇಜ್ಜಿ ಸೀದಾ ಕನಕಪುರ ಸತೀಶನ ಸ್ಟಾಪ್ ಇತ್ತು ಸ್ಟಾಪ್ ಇತ್ತು ನಾ ಸತೀಶ್ ಮಾತ್ರ ಸ್ಟಾಪ್ ಮಂಡದ ಸತೀಶ್
2 hour ಜರ್ನಿ ಉಂಡು ಕನಕ್ಪುರಾಗ. ರೋಡ್ ಅಂತೂ ಸೂಪರ್ ಉಂಡು ಅಲ್ಲಿ. ಪೋಯ್ ಎಂಕ್ಲೆ ಫಸ್ಟ್ ಎಂಟ್ರಿ ಇದೆ ನೋಡಂಗಿಲ್ಲ, ವೆಲ್ಕಮ್ ಎಂಕ್ಲೆ ಒಂದು ಕೊಡಂಗಿಲ್ಲ. ಬಟ್ ಗೊತ್ತಜಿ ಅರುಣನ್ನೇ ಎತ್ತ ಬೇರೆ ನಮ್ಮದೇ ಅಣ್ಣೆ ಕೈ ಬಿಟ್ಟು ಪೂಜೆ ಹಾಕಲ್ಲ ಬೇಗನೆ ಪೋಡ ಹಾಕೊಂಡು ಅರುಣನ್ನ ಸೀರೆ ಕೂಡ ಪಾಡ್ದು ಒಂದು ಕೊರ್ರುಂಟು ಕಲಸ ಕುಂಭ ಕಲಸ ಪೂರ ಕೊಡ್ತು ಮಲ್ಲಿಗೆ ಒಂಚೂರು ಕನಕ್ಪುರ ರೀಚ್ ಕನಕ್ಪುರ ರೀಚ್ ಆದ ನನ್ನೊಂಜಿ 8 kilometer ರೆಸಾರ್ಟ್ ಕಾಡ್ಗಲ್ ಅದ ಕಾಡ್ಗಲ್ ರೆಸಾರ್ಟ್ಗೆ ಪೋರ ನನ್ನೊಂಜಿ 2 kilometer ಉಂಡು. ಬಟ್ 2 kilometerಗೆ 20 minutes ತೋಜಪ ಉಂಡು. ರೋಡ್ ಒಂಚೂರು ಕಂಜೆಸ್ಟೆಡ್ ಪರ ಚಾನ್ಸಸ್ ಉಂಡು. ಓಕೆ ಪೋಯ್ ಜಾಲಿ ಉಂಡಿನಿ. ಏನು ಹೇಳ್ತೀರಾ? ಖಾಲಿ ಆಯ್ತು ಮೈಸೂರು ಶುರು ಮಾಡಿದೆ ಜಾಲಿ ಒಕ್ಕ ದಿಕ್ಕ ಅರುಣ ಡ್ರೈವ್ ಅಂತಂದ್ರೆ ಅಜ್ಜಿ ಡ್ರೈವ್ ಅಂತಂದ್ರೆ ರೆಸಾರ್ಟ್ ದಿಕ್ಕ ಎಸ್ ಇಂಚು ಪೋಡು ಕಾಡ್ಗಲ್ ರೆಸಾರ್ಟ್ ದ ಮ್ಯಾಪ್ ಅದೇವು ಕಾಡ್ಗಲ್ ರೆಸಾರ್ಟ್ ದ ಬೋರ್ಡು ಎಂಟ್ರೆನ್ಸ್ ಬೋರ್ಡು ಉಳ್ಕೊಂಡು ಕನಕ್ಪುರ ಉಲೈ ಬಂದಾನೆ. ಎಲ್ಲ ಪರಿಚಯ ಇದ್ದಾರಲ್ಲ ಹೇಳು ಕ್ಯಾಮರಾ ಓಲೆ ಮಾರೆ ಲಾಕ್ ಮಾಡ್ತಾರಲ್ಲ ಎಲ್ಲಿ ಹೋಗ್ಬೇಕು? ಇಲ್ಲಿ ಹೋಗ್ಬೇಕಾಗಿದ್ ನೀವು ಇದ್ರಲ್ಲ ಕೆಳಗಡೆನಾ? ಎತ್ಕೋಬೇಡಮ್ಮ ಚಾನ ಅಂತ ಎತ್ಕೊಳ್ಳಿ. ಬಾಯ್, ಥ್ಯಾಂಕ್ ಯು. ಇಲ್ಲಿ ಕೆಳಗೆನಾ? ರೋಡ್ ಅದ ಒಂದು, ಆಮೇಲೆ ಇಲ್ಲಿ ಮುಂದ್ ರೋಡ್ ಅದ, ಅತಾಗ ನುಗ್ಗಕ್ ಹೋಗ್ಬೇಡ್ರಿ. ಸ್ಟ್ರೈಟ್ ಒಂದ್ ಕ್ರಾಸ್ ಅದೆ, ಹಂಗ್ ನುಗ್ಬಿಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಈಗ ಪೋಡಿ ಪೋಡಿಗಾಡು ಕೊಡೋ ಪೆರಿತೇನೆ ಅದೊಂದು ಪಂಜಾಡ ಮರ ಈ ಗಾಡಿಯಲ್ಲಿ ಇದ್ರು 4 ಜನ ಬಂದಿದ್ರು. ಎದುರಲ್ಲೊಬ್ಬ ಕ್ಯಾಮರಾ ಇಟ್ಕೊಂಡು ಶೂಟ್ ಮಾಡಿ ಕ್ಯಾಮ್ರಾ ಎಲ್ಲ ಇಟ್ಕೊಂಡಿದ್ರಪ್ಪ. ಮತ್ತೆ ಅಪ್ಪನಿಗೆ ಕಳಿಸಿದ್ರೆ ವಾಟ್ಸಪ್ ಅಲ್ಲಿ ದುಡ್ಡು ಕೊಡು ಅಂತ. ಲಾಲಿಪಾಪ್ ಬೇರೆ ಕೊಟ್ಟು ಕಳಿಸಿದ್ರು. ಕಿಡ್ನಾಪರ್ ಅದೇ ಕೊರಿಯರ್ ಒಂದು ಲಾಲಿಪಾಪ್ ಕಲ ಪೋಡಿಗೆ ಬಾರ ಪಾಪ. ಕಾಡ್ಗಲ್ ರೋಡು ಬತ್ತ ರೋಡ್ ಮಿಸ್ ಅದು ಚೇಂಜ್ ಅದು ಬತ್ತ ರೈಟ್ ರೋಡ್ ಉಂಡು ಬಂತೀನಿ. ಸರ್ತ ನುಗ್ಬೇಡಿ ಅಂತ. ಸರ್ತ ನುಗ್ಬೇಡಿ ಸರ್ತ ನುಗ್ಬೇಡಿ. ಅಲ್ಲಿ ಹೋಗಿ ಎದುರು ಹೋಗಿ ರೈಟ್ ಹೊಡೀರಿ ಮೊನ್ನೆ ಅಲ್ಲಿ ಬೋರ್ಡ್ ಇರು. ನಮಗ್ ಲವ್ ರೂಟ್ ಕಾಡ್ಗಲ್ ರೆಸಾರ್ಟ್ ರೀಚ್ ಆಯ. ಗಾಡಿ ಪಾರ್ಕಿಂಗ್ ಪೋಂದಿಲ್ಲ. ಸೂಪರ್. ಮೂರು ಹನ್ನೊಂದು ರಿಸೆಪ್ಷನ್ ಕಾಡ್ಗಲ್ ರಿಸೆಪ್ಷನ್ ಒಂದು ಎಂಟ್ರೆನ್ಸ್ ಇಡೋಲ್ಲ ಲೈಟ್ ಬರ್ಸ ಸ್ಟಾರ್ಟ್ ಆನೆ ನನಗೆ ಟೀಮ್ಲ ಬರ್ತಾನೆ ಪ್ರೇಮ್ ಸರ್ ಸೊ ಇದು ಜಸ್ಟ್ ಮುಕ್ಲೆಂಕ್ಲೆ ಪಿರಡೆ ಬರ್ತಾರೆ. ಓಕೆ, ಪ್ಲೇಸ್ ಅಂತೂ ಸಖತ್ತುಂಡು. ರೂಮ್ ತೂವರ ಪೋಂದಿಲ್ಲ ಇತ್ತು ಜನ ತೂವರದ ಅಲೆಜ್ಜಿ ನಾವು ಎಂಚೆತ್ತಿನೆಲ್ಲ ಪೋಪುನನ್ನೇ ಬಟ್ ಜಾಲಿ ಅಂತ
ಹುಚ್ಚು ಬತ್ತನ ಇನ್ನು ಹುಚ್ಚು ಬರ್ಬಿಜಿ ಬರ್ಬಿಜಿ ಎಂಚ ಹಾಕೊಂಡು ಒಂದು ಎಡ್ಡ ಮಾತ್ರ ಪೂರ ಟೀಮ್ ಬರ್ತಂಡೆ ಟೈಮ್ 2:15 ಫುಲ್ ಅಡೆ ಮುಕ್ಕಲ್ಲೇ ಯಾನ್ ಎದುರುಡು ಹೋಗ್ತದೆ. ಹಾಯ್ 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 ನಮಸ್ತೆ. ಆರಂಜ್ ಪೋಯರು ಮಾರೆ ಸೌಂಡ್ಗೆ ಏನು ಜಾಲ ಮಾರೆ ಒಣಸಿಗೆ ಬರ್ತದೆ. ದಾದಾಪುರ ಉಂಡು ಗೊತ್ತಿಜಿ ತಿನ್ನೋದು ದಾದಾಪುರ ಉಂಡು ಸೂಪು ಬಟರ್ ನಾನ್ ಪನೀರ ಉಂಡು ಯಾದುಂಡು ಒಣಸಿಗೆ ಗೋರಿ ಸಲಾಡ್ ಕರ್ಡ್ ರೈಸ್ ಓಕೆ. ಆಯ್ತು ಊಟ ಆಯ್ತಾ ನಿಂದು? ಊಟ ಆಯ್ತಾ? ಸಾಕಾ? ಒಣ ಸಾಂಡ್ ಬಟ್ ಎಂಚಿತ್ತು ಅದನ್ನ ಲೈಕ್ ಆಯ್ತು. ಮುಲ್ಸತಿ ಪಾಡ್ದುಂಡಾರು ಮಾರೆ ಬೇರೆ ಬೇರೆ ಐಟಮ್ ಪಾಡೋನೆ ಚುಚೂರೆ ಪಾಡೋನೆ ಬಡಾವನಿತ್ತು. ಸುಮಾರು ಗ್ಯಾಂಗ್ ಅಂತೂ ಮಲ್ಲ ಉಂಟು. ಏರ್ನೆಲ್ಲ ಗುರ್ತಾನೆ ದಿಕ್ಕೊಂದಿಜ್ಜಿ ಗೊತ್ತಾ ಒಂದಿಜ್ಜಿ ಎಂಕಲ್ 2 ಜನ ಒಟ್ಟಿಗೆ ಬತ್ತನೆ ಇರ್ತತ್ರ ಎಂಕಲ್ 2 ಜನ ಒಟ್ಟಿಗೆ ಅಲ್ಲ ಒಂಜಿ ದಿನ ಹೋಗ್ಲ ಅರಗಂಡ್ಲ ಏರ್ನಂಡ ಎರಡ್ಲ ಗುರ್ತಾದ ಪಾತೆರ್ ರಾಪುಂಡು ಪಾತೆರ್ ರಾಪುಂಡು ಬಯ್ಯ ಮುಟ್ಟ ಒಂಚೂರು ಟೆನ್ಷನ್ ಏರ್ನೆಲ್ಲ ಗುರ್ತಜ್ಜಿ ಅಡ್ವೆಂಚರ್ಗೆ ಬರ್ತದ. ಅಲ್ಲಿ ಸ್ವಲ್ಪ ಕಾಲು ಹಿಂಗೆ ಇಡ್ಬೇಕು, ಅದು ಹಿಂಗೆ ಇಡುವಾಗ ಅದಿಟ್ಟು ಸ್ವಲ್ಪ ಮುಂದಾಂಡ ಪೋಲಿ ಆರಾಮ ಜಾಲಿ ಆಗೋದುಂಡು ಬಟ್ ಅದು ಕಾಸು ಕೊಡ್ತಾ ಅದು ಹೋಗೋದಿಲ್ಲ. ಅದು ಶುರುವಾತನ್ನು ಉಂಟಾಗಿ ಒಂಜಿ ಬಾತಿರ್ತೇವೆ ಹೇಗಿತ್ತು? ವೆರಿ ಈಸಿ ಸೂಪರ್. ಮೋನೆ ತುಣಗ ಒಂದಿಜ್ಜ ಚೌಲು ನೆಟ್ ಪೋಡೋ ಟ್ರೈ ಒಂದಲ್ಲ ಈಸಿ ಉಂಡು ಮಾತ್ರ ಒಂದು ಪೂರ ಪೊಕ್ಕಡೆ ತಿಕ್ಕದಿಲ್ಲ ಧೈರ್ಯಕ್ಕೆ. ಒಂದು ಈಸಿ ಇಟ್ಟು ಬರೋಲ್ಲಿ ಬಂದ್ಕೊಂಡವ ಎರಡು ಕಾಲೇಜ್ ಒಂದು ಬ್ರ ನಮ್ಮ ಇಲ್ಲಿ ಒಂದು ಎಂಗ್ಲು ಒಂದು ಮರಾಠ ಬ್ಲಾಗ್ ಎಂಜಾಯ್ ಮಾಡ್ತು ದತ್ತಿದ ಬ್ಲಾಗ್ ಐತೆ ಬರ್ತು ರಡ್ಡಾಂಡು ಒಂದೊಂಚೂರು ಕಷ್ಟ ಇರ್ತಂಡು ನೆಲೊಂದು ಬರ್ರ ಮೊಬೈಲ್ ಬರ್ತಾರೆ ಆಯ್ತು. ಸೊ ನೆಟ್ ತೂಕ ನೆಟ್ ಒಂಚೂರು ಆರಾಮಾಗಿ ಹೋಗಿ ಎಕ್ಸಿಡ್ പോകുന്നില്ല. എക്സ് നോട്ട് കത്ത് എക്സിഡ് പോകുന്നില്ല. വാവ് ആ ಬರಲಿ ಕಷ್ಟ ಉಂಡು ಒಂಚೂರು ಚೂರು ಕಷ್ಟ ಉಂಡು ತಗೋ ಅಡೆಮುಟ್ಟ ಬೊಡ್ಚ ಅಂದ ಮೊಬೈಲ್
ಎಸ್ ಗುಡ್ ಈವ್ನಿಂಗ್. ಆಲ್ಮೋಸ್ಟ್ ಪೂರ ಸ್ವಿಮ್ಮಿಂಗ್ ಪೂಲ್ ಪೋಯ ಚಾ ಪೂರ ಪರ್ದು ಬರ್ತ ಇತ್ತೆ ನಮ್ಮ ನೇರ SNMP ಸೀನಿಯರ್ ನಮ್ಮ ಸೀನಿಯರ್ ನಮ್ಮ ಕ್ಲಾಸ್ಮೇಟ್ಸ್ ಅಂದು ಒಂದು ನಮ್ಮ ಅವರು ಸೀದಾ ಹೋದ್ರು. ಒಂದು ನಮ್ಮ ರನ್ನಿಂಗ್ ಸುಕೇಶ್ ಒಂದು ನಮ್ಮ ರನ್ನಿಂಗ್ ಸುಕೇಶ್ ಉಳ್ಳೇರು ಆರನ ವೈಫ್ ಒಂದು ನಮ್ಮ ರಾಜೇಶರ್ ನಮಸ್ಕಾರ ಓಕೆ ಒಂದು ನನ್ನ ಮಮ್ಮಿ ಮಸ್ತ್ ವರ್ಷದ ಮಮ್ಮಿ ಸರ್ತೊಂದುಲಿ ಒಂದು ನನ್ನ ಮಮ್ಮಿ ಅವೇ ಮಮ್ಮಿ ಕಾಂಪ್ಲೆಕ್ಸ್ ಬರ್ತಿದ್ದಾರೆ ಮಗೆ ಬ್ಲಾಗ್ ಮಾಡ್ತಿದ್ದಾನೆ ಯೂಟ್ಯೂಬರ್ ಅವನು. ಎಸ್ ಪೂರ ಎಂಕ್ಲ ಲೆಚ್ ಆಲ್ಮೋಸ್ಟ್ ಎಂದು ದಾದಪಣ್ಣ ತಗೊಂಡ ಎನ್ನ ಲೆಕ್ಚರ್ನ ಕ್ಲಾಸ್ಮೇಟ್ಸ್ ನಕ್ಲು ಪೂರ ಆಲ್ಮೋಸ್ಟು ಕಾಲೇಜ್ ಇಪ್ಪುನಾಗ ಅಕ್ಲು ಪೂರ ಒಟ್ಟಿಗೆ ಇತ್ತು ನಕ್ಲು. ಬಟ್ ಯಾನ್ ಅಕ್ಲುಂಟು ಎಂಕ್ಲ ಪಂಡ ಕಾಲೇಜ್ದ ಗ್ರೂಪ್ಡು ಅಂದ್ಮಂತೇನೆ. ಸೊ ಎಂಜಾಯ್ ಉಂಡು ಮಸ್ತ್ ಪ್ಲೇಸ್ ಎಲ್ಲ ಸೂಪರ್ ಉಂಡು, ವೆದರ್ಲ ಒಂಚೂರು ಓಕೆ. ಬಟ್ ಸ್ವಿಮ್ಮಿಂಗ್ ಪೂಲ್ ಪೋದು ಮಸ್ತ್ ಚಳಿ ಒಂದಿತ್ತು. ಸರಿ ಪೋಯಿ ರೂಮ್ ಪೋಯಿ ರೂಮ್ ಎಂಕೆಲ್ಲ ಇಂಚುಂಡು. ಇದು ನಮಸ್ಕಾರ. ರೂಮು ಇತ್ತು ಮಲ್ಲಾಡುಂಡು ಒಂಜಿ 10 ಮೆಂಬರ್ಸ್ಗೆ ಬಂದ. ಇದು ಓಕೆ ಅಲ್ಲ ರಣವೀರ್ ಸಿಂಗ್ ಪೂತ ಗುಚ್ಚ ಬಿನಿ ಬೋಡವ ಮೇರೆ ಮೇರೆನ್ ಕರೆಕ್ಟ್ ತೂಲೆ ಮೇರೆನ್ ಕರೆಕ್ಟ್ ತೂಲೆ ಏರ್ಲೆ ಗತೋಜಿಡು ಕಮೆಂಟರ್ ಬನ್ಲೆ ಏರ್ಲೆ ಗತೋಜಿಡು ಕಮೆಂಟರ್ ಬನ್ಲೆ ವೈಟ್ ಕೋಟ್ ಇತ್ತನ ಪಾಡ್ಲೆ ಕಾರ್ತಿಕ್ ಬಂದ್ರೆ ಮೇರೆ ಕಾರ್ತಿಕ್ ಮೇರೆಲ್ಲ ಓಲ ತೂತೆ ಮಾರೆ ಇಂಚ ಸ್ಲೇಟ್ ಬರ್ತದ ಅವನ್ ಸೀನ್ ಅಂದ ಪಾಡಿದ್ದೆ ಪೇಪರ್ ಒಂದು ವಿಡಿಯೋನ ಜನ ತೀರ್ನ ಒಂದು ನಿಮಿಷ ಪನ್ಲೆ ತೀರ್ನ ಫಾಲೋವರ್ಸ್ 8 ಇಯರ್ಲ ಕೊಂಕಣೆ ಇರ್ತಾನೆ ಒಂದು ಕಸಲೆ ವಾಪಸ್ ಅದ ಮೀನಿಂಗ್ ಒಂಜಿ ಏರ್ಲ ಒಂಜಿ ಕಮೆಂಟ್ ವಾಲ್ ಬರಲಿ ಕಸಲೆ ವಾಪಸ್ ತು ಕಮೆಂಟ್ ಮಲ್ತಿನ ಕಡೆ ಮಾತ್ರ ಪರ್ಸನಲ್ ಆದ ಒಂಜಿ ಸ್ಟೋರಿ ಕಡಪು ಸೈಡ್ ಫುಲ್ 6 ಪ್ಯಾಕ್ ಅವ ಮಾರ ತಪ್ಪಿನ ಜನ ಅಂಚೆ ಬರ್ತಿತ್ತು ಎಂಜಿ ಖಾಲಿ ಮೀಟರ್ ಅಂಟರೆ ಅವ್ರನ್ನ ಎಂತಕ್ಕಿದು ಕೈಗೆ ಹಾಕ್ಲಿಕ್ಕೆ ಎಂತ ಮಾಡೋ ನೋಡಲ್ಲ ಕೈಗೆ ಹೊಸ ಇನ್ಕಮಿಂಗ್ ತಕಲ್ ಪೂರ ಬಲೆ ಏ ಶಿವು ಅವ್ರ ಬಾಪ ಮಲಗಿದೆ ಅನ್ನದ ರೂಲ್ಸ್ ಬಲೆ ಇನ್ಕಮಿಂಗ್. ಸೊ ಈ ಸಲ ಫಸ್ಟ್ ಟೈಮ್ ನಮ್ಮ ಕಪಲ್ ಅತ್ತ ಕಪಲ್ ಇನ್ಕಮಿಂಗ್ ಕಟ್ ಮಾಡ್ಕೊಡು ನೀರೇ ಮಲ್ತಿಲೆ ಪಕ್ಕದ ನೆಕ್ಸ್ಟ್ ಇಲ್ಲ ಕಾರ್ತಿಕ್ ಕಟ್ ಮಾಡ್ತಾರೆ ರಡ್ನೇಶ ಬತ್ತೆ ಬೊಕ್ಕ ನಮಕ್ಕೆಪ್ಪ ಮೊಕ ನೆಕ್ಸ್ಟ್ ಎಕ್ಸ್ಪೈರ್ ಡೇಟ್ ಅಂಡು ಏ ಪೋಯ ನನ್ನ ಒಂದೇ ದಿನ ಎಕ್ಸ್ಪೈರಿ ಡೇಟ್ ಅಲ್ಲ ಅವ ಮಲ್ಲ ಇರ್ಬೋದು ಮತ್ತೆ ನಾವು ನಾನು ಸುರೇಶ್ ಅಣ್ಣ ಶ್ವೇತಕ್ಕ ಅವರ ಅಭಿಮಾನಿ. ಇವತ್ತು ನಾವು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಬರ್ತಾರೆ ನಾವು ಫ್ರೆಂಡ್ಶಿಪ್ ಡೇಗೆ ಎಲ್ರಿಗೂ ವಿಶ್ ಮಾಡ್ತಿದ್ದೀವಿ. ಏನು ಬೇಕಿನ ಹ್ಯಾಪಿ ಫ್ರೆಂಡ್ಶಿಪ್ ಡೇ.
ಪಲ್ಲೆ ನೋಡ್ಬೇಕು ಇಂಥ ಫ್ರೆಂಡ್ಶಿಪ್ ನೋಡ್ಬೇಕು. ಒಳ್ಳೆ ಆಶೀರ್ವಾದ ಮಾಡಿದಂತ ಕೇಳ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇವರಿಗೆ ಒಂದು ಫ್ರೆಂಡ್ಶಿಪ್ ಡೇ ವಿಶ್ ಮಾಡೋಣ. ಈ ಕೇಕ್ ಅನ್ನು ಕಟ್ ಮಾಡೋಣ. ಮೊದಲು ಅವರಿಗೊಂದು ಪುಣಿತನ ಪರವಾಗಿ ಒಂದು ಹಾಡು. ಭೂಮಿಯಲ್ಲೂ ಗ್ಯಾಲಕ್ಸಿಯಲ್ಲೂ ಎಲ್ಲ ಕಡೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಕನಕಪುರದಲ್ಲೂ ಯಾವುದೆಲ್ಲ ಸತ್ಯ ಹೇಳಿಲ್ಲ. ಇಟ್ರು ಬ್ರೇಕಪ್ ಆಗ್ತಾ ಇಲ್ಲ ಅಂದ್ರೆ ಬ್ರೇಕಪ್ ಆಗಿ ಬದ್ನೆ ಮಾರವು ತಾನೆ ಬಕ್ಕದ ಸಾಧ ಫಿಟ್ಟಿಂಗ್ ಇಟ್ರು ಬ್ರೇಕಪ್ ಆಗ್ತಾ ಇಲ್ಲ ಅಂದ್ರೆ ಗ್ರೇಟ್. आती आए वादा कर तेरे बिना मुश्किल है जीना मेरा मेरे दिल पर जरा जरा बहकता है महकता है आज तो मेरा तन बदन मैं प्यासा हूँ मुझे भर ले अपनी बाहों में हूँ मेरी कसम तुझको सनम ना जा ये कहती है पास आजा रे कोई नहीं तेरे सिवा मेरा यहाँ मंजिले है मेरे सब यहाँ गुजरते जो लम्हे प्यार के हमेशा तुझे अपना मान के ಏರ್ಪುರ ಚಾನಲ್ ನಲ್ಲ ಸಬ್ಸ್ಕ್ರೈಬ್ ಮಂದು ಜರ ಆಯ್ನಾತ್ ಬೇಗ ಸಬ್ಸ್ಕ್ರೈಬ್ ಮನ್ಪ್ಲೆ ಅಂಚೆನೆ ಬರಿಟೊಂಜಿ ಎಲ್ಲಿಯ ಗಂಟೆ ಉಂಡು ಐನೊಂಜಿ ಮರಪ್ಪಂದೆ ಗೊತ್ತಲೆ ಲೈಕ್ ಕಮೆಂಟ್ ಶೇರ್ ಅಂತೂ ಮನ್ಪೋಡು. ಓಕೆ ಫೈನ್ ಏನಿತ್ತ ವ್ಲಾಗ್ ಇಡೀಗೆ ಎಂಡ್ ಮನ್ಪುಗ. ಓಕೆ ಬಾಯ್ ಬಾಯ್. ಟೈಮ್ ತುಲೆ 2 ಗಂಟೆ ಆತನ ರಾತ್ರಿ ಮೂಲೊಂದು ಜನ ಜನರೇಟರ್ ಸ್ಟಾರ್ಟ್ ಆಯ್ತು. ಜನರೇಟರ್ ಬರಿಟೆ ಅಂಜಿತ್ತದೆ. ಕಣ್ಣು